ಹಲೋ ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ಸ್ಪಂದನದಲ್ಲಿ ಡಾಕ್ಟರ್ಸ್ ಪ್ರಾಬ್ಲಮ್ಸ್ ಅಂತ ಹೇಳಿ. ಡಾಕ್ಟರ್ಸ್ ಪ್ರಾಬ್ಲಮ್ಸ್ ಅನ್ನೋ ಹೆಸರು ಎರಡು ಅರ್ಥಗಳನ್ನು ಕೊಡ್ತದೆ. ಒಂದು ಡಾಕ್ಟರ್ಸ್ಗಳಿಂದ ನಮಗೆ ಆಗುವಂಥ, ಅಂದರೆ ರೋಗಿಗಳಿಗೆ ಆಗುವಂಥ ಸಮಸ್ಯೆಗಳು, ಇನ್ನೊಂದು ಡಾಕ್ಟರ್ಸ್ಗಳಿಗೆ ನಮ್ಮಿಂದ ಆಗುವಂತಹ ಸಮಸ್ಯೆಗಳು. ಸೊ ಹಾಗಾಗಿ ಇದು ಎರಡನೇ ಕ್ಯಾಟಗರಿಯಲ್ಲಿ ಬರುತ್ತೆ. ನಾವು ಅಂದ್ಕೊಂಡಾಗಿದೆ, ಪ್ರಾಬಬ್ಲಿ ನೀವು ಕಾರ್ಯಕ್ರಮವನ್ನು 1 ಗಂಟೆಗಳ ಕಾಲ ನೋಡ್ತಾ ಹೋದಾಗೆ ನಿಮಗೆ ವಿಷಯ ಗೊತ್ತಾಗುತ್ತೆ ಯಾವುದ್ರ ಬಗ್ಗೆ ನಾವು ಮಾತನಾಡ್ತಿದ್ದೀವಿ ಅಂತ. ಡಾಕ್ಟರ್ಸ್ ಪ್ರಾಬ್ಲಮ್ಸ್ಗಳು ಏನೇನು, ಅವರು ಯಾವ ಥರದ ಸಮಸ್ಯೆಗಳನ್ನು ಈಗ ಎದುರಿಸ್ತಾ ಇದ್ದಾರೆ, ಅವರು ಅನಾವಶ್ಯಕವಾಗಿ ಬೇಕಾಬಿಟ್ಟಿಯಾಗಿ ಯಾರ್ಯಾರೋ ಹೇಳ್ಕೊಂಡಿರುವಂಥ ಸಮಸ್ಯೆಗಳೆಲ್ಲ ಅವ್ರ ತಲೆ ಮೇಲೆ ಹೇಳ್ಕೊತಾ ಇದ್ದಾರಾ, ಹೌದಾ ಅಲ್ವಾ? ವೈದ್ಯರ ನಿರ್ಲಕ್ಷ್ಯ ಪ್ರಾಬಬ್ಲಿ ದಿಸ್ ಇಸ್ ಅ ಕಾಮನ್ ವರ್ಡ್. ನಾವೆಲ್ಲ ಮಾಧ್ಯಮದಲ್ಲೂ ನೋಡುವಂಥದ್ದು, ಟೆಲಿವಿಷನ್ ಆಗಿರ್ಬೋದು, ದಿನಪತ್ರಿಕೆಗಳಲ್ಲಾಗಿರ್ಬೋದು. ವೈದ್ಯರ ನಿರ್ಲಕ್ಷ್ಯದಿಂದ ಹೀಗಾಯಿತು, ವೈದ್ಯರ ನಿರ್ಲಕ್ಷ್ಯದಿಂದ ಹಾಗಾಯಿತು, ಆಸ್ಪತ್ರೆ ಮುಂದ್ಗಡೆ ಧರಣಿ, ಡಾಕ್ಟ್ರಿಗೆ ಚೆನ್ನಾಗಿ ಇದು ಮಾಡಿದ್ದಾರೆ ಅಂತ. ಇದೆಲ್ಲದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮಾತನಾಡಬೇಕು, ಬಿಕಾಸ್ ದೇ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಎವ್ರಿಬಡೀಸ್ ಲೈಫ್. ಈ ಸಲುವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ RN ಭಟ್ರು ಇದ್ದಾರೆ. ಡಾಕ್ಟ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ನಮಸ್ಕಾರ, ನಿಮಗೆ ಸ್ವಾಗತ. ಅವರು ಫಿಸಿಷಿಯನ್ ಅಂತಂದರೆ ಕನ್ನಡದಲ್ಲಿ ವೈದ್ಯಕೀಯ ಸಲಹಾ ತಜ್ಞರು ಅಂತ ಹೇಳ್ತಾರೆ. ಡಾಕ್ಟರ್ RN ಭಟ್ರು ಸಾಕಷ್ಟು ವರ್ಷದಿಂದ ಉಡುಪಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ, ಈಸ್ ಆಲ್ಸೋ ಬಿನ್ ಅ ಸೋಷಿಯಲ್ ವರ್ಕರ್ ಇನ್ ಅ ಡಿಫ್ರೆಂಟ್ ವೇ ಪ್ರಾಬಬ್ಲಿ. ಎಸ್ ಡಾಕ್ಟರ್, ವೆಲ್ಕಮ್ ಟು ದಿಸ್ ಶೋ. ಯು ಟುಕ್ ವೆರಿ ಇನಿಷಿಯೇಟಿವ್, ನಿಮ್ಮದೇ ಇನಿಷಿಯೇಟಿವ್ ಇದೆ. ಎಲ್ಲ ಡಾಕ್ಟರ್ಸ್ಗಳ ಪರವಾಗಿ ನೀವು ಬಂದು ಟೆಲಿವಿಷನ್ ಮುಂದೆ ಕೂತು ನಾನು ಮಾತಾಡ್ತೀನಿ ಅಂತ ಬಂದಿದ್ದೀರಿ. ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್? ಆಮ್ ಐ ರೈಟ್? ನಾನು ಹೇಳಿದ್ದು ಕರೆಕ್ಟ್ ಇತ್ತಾ? ವೈದ್ಯಕೀಯ ನಿರ್ಲಕ್ಷ್ಯ. ಯು ಆರ್ ಎಕ್ಸಾಕ್ಟ್ಲಿ ರೈಟ್. ವಾಟ್ ಯು ಆರ್ ಗಿವನ್ ದ ಕ್ಯಾಪ್ಷನ್ ಮತ್ತು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟದ್ದು ನೀವು, ಯು ಆರ್ ರೈಟ್ ಸೆನ್ಸ್. ಥ್ಯಾಂಕ್ ಯು. ಅಪ್ರೋಚಿಂಗ್ ದ ಪ್ರಾಬ್ಲಮ್, ದ ಪ್ರಾಬ್ಲಮ್ಸ್ ಆಫ್ ಪೇಷಂಟ್ಸ್ ಟು ದ ಡಾಕ್ಟರ್ಸ್ ಆ್ಯಂಡ್ ದ ಪ್ರಾಬ್ಲಮ್ಸ್ ಆಫ್ ಡಾಕ್ಟರ್ಸ್ ಟು ದ ಪೇಷಂಟ್. ಕರೆಕ್ಟ್. ಡಾಕ್ಟ್ರಿಂದ ಪ್ರಾಬ್ಲಮ್ ಆಗೋದು ಅದು. ಅದ್ರ ಬಗ್ಗೆ ಕರೆಕ್ಟ್ ಒಂದು ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಇದು. ದಿಸ್ ಈಸ್ ನಾಟ್ ದಟ್ ವಿ ಆರ್ ಟೆಲಿಂಗ್ ಅವರ್ ಗ್ರೀವೆನ್ಸಸ್ ಟು ಪಬ್ಲಿಕ್, ನಾರ್ ವಿ ಆರ್ ಟ್ರೈಂಗ್ ಟು ಜಸ್ಟಿಫೈ ಡಾಕ್ಟರ್ಸ್ ಎಲ್ಲ ಮಾಡೋದು ಸರಿ ಅಂತ ಹೇಳಿವಲ್ಲ, ಅಥವಾ ಪೇಷಂಟ್ಸ್ ಮಾಡೋದು ತಪ್ಪು ಅಂತ ಹೇಳಿವಲ್ಲ, ಪೇಷಂಟ್ ಮಾಡೋದು ಸರಿ ಅಂತ ಹೇಳಿ ಅಲ್ಲ. ಇದು ಯಾರ ಮೇಲೆ ದೂರು ಹಾಕೋ ಕಾರ್ಯಕ್ರಮ ಅಲ್ಲ. ಡಿಸ್ಕ್ಲೈಮರ್ ಅಂತ ಹೇಳ್ತೇನೆ. ಐ ಆಮ್ ನಾಟ್ ಸಪೋರ್ಟಿಂಗ್ ಎನಿ ಪರ್ಟಿಕ್ಯುಲರ್ ಕಮ್ಯುನಿಟಿ ಇನ್ ದಿಸ್, ಬಟ್ ವಸ್ತುಸ್ಥಿತಿ ಏನು ಅಂತ ಹೇಳಿ ಜನರಿಗೆ ತಿಳಿಬೇಕು. ವಾಸ್ತವತೆ. ಕರೆಕ್ಟ್ ಕರೆಕ್ಟ್. ಯೂಶುವಲಿ ವಸ್ತುಸ್ಥಿತಿಯನ್ನು ತಿರುಚುವಂತಹ ಕಾರ್ಯಕ್ರಮಗಳು ಇತ್ತೀಚಿನ ದಿನಗಳಲ್ಲಿ ಮೀಡಿಯಾದಲ್ಲಿ ಆಗಲಿ, ಪಬ್ಲಿಕ್ ಪರ್ಸೆಪ್ಷನ್ ಆಗಲಿ, ಪ್ರಿಂಟ್ ಮೀಡಿಯಾ ಆಗಲಿ, ದೃಶ್ಯ ಮಾಧ್ಯಮ ಆಗಲಿ, ಅಥವಾ ಜನರು ಮಾತಾಡೋದಾಗಲಿ, ಅಥವಾ ಜನರಲ್ಲಿ ಒಂದು ಪರ್ಸೆಪ್ಷನ್ ಡಾಕ್ಟರ್ಸ್ ಅಂತ ಹೇಳಿದ್ರೆ ಪ್ರಾಬಬ್ಲಿ ಸೆಗ್ರಿಗೇಟೆಡ್ ಪ್ರೊಫೆಷನಲ್ ಕಮ್ಯುನಿಟಿ ಆಗ್ತಾ ಇದೆ ಅಂತೇಳಿ ನಮಗೆ ಒಂದು ಅನಿಸಿಕೆ ಬರ್ತಾ ಇದೆ. ದಿಸ್ ಇಸ್ ದ ಹೈ ಟೈಮ್ ದಟ್ ಡಾಕ್ಟರ್ಸ್, ಸಮ್ ಡಾಕ್ಟರ್ ಶುಡ್ ವಿ ಹ್ಯಾವ್ ನಮ್ಮ IMA ಆಗಲಿ ಅಥವಾ ಅಸೋಸಿಯೇಷನ್ ಆಗಲಿ, ನಾವು ಈ ಪ್ರಾಬ್ಲಮನ್ನು ಹೇಗೆ ಮಾಡಬೇಕಂತ ನಾವು ಜಗಳ ಮಾಡೋದು ಅಥವಾ ಡಿಸ್ಕಷನ್ ಮಾಡೋದು ಮಾಡ್ತಾ ಇದ್ದೀವಿ. ಆದರೆ ಪಬ್ಲಿಕ್ಕಿಗೆ ಇದ್ರ ಬಗ್ಗೆ ಅವೇರ್ನೆಸ್ಸನ್ನು ಕೊಡುವಂಥದ್ದು ಪ್ರೋಗ್ರಾಮನ್ನು ನಾವು ಮಾಡಬೇಕು. ಬಿಕಾಸ್ ಎಜುಕೇಷನ್ ಈಸ್ ದ ಓನ್ಲಿ ಟೂಲ್. ತಿಳುವಳಿಕೆಯಿಂದ ಮಾತ್ರ ನಾವನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯವಾಗೋದು. ನಾವು ಯಾವುದೋ ಒಂದು ರೂಲ್ ಮಾಡ್ತೇವೆ, ನಾವು ಯಾವುದೋ ಒಂದು ಫೋರಮ್ ಮಾಡ್ತೇವೆ, ಯಾವುದೋ ಒಂದು ಕಮಿಟಿ ಮಾಡ್ತೇವೆ, ಮಾಡ್ಕೊಂಡು ನಾವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ ಬಿಕಮ್ಸ್ ಎರಡು ಕೈ ಬೇಕು ಚಪ್ಪಾಳೆ ತಟ್ಟಲಿಕ್ಕೆ. ಎರಡು ಕೈಯ ಪಾತ್ರ ಇಂಪಾರ್ಟೆಂಟ್. ನಾವು ಒಂದು ಕೈಯನ್ನು ಮಾಡ್ಕೊಂಡು ನಾವೆಲ್ಲ ಮಾಡ್ಕೊಂಡು ಮತ್ತು ಪೇಷಂಟಿಗಳು ಇದ್ರ ಬಗ್ಗೆ ಅವೇರ್ನೆಸ್ ಗೊತ್ತಿಲ್ಲದಿದ್ದರೆ ನಾವು ಮಾಡೋ ಕೆಲಸ ಅದು ಇಟ್ ಮೇ ನಾಟ್ ಈಲ್ಡ್ ದ ಫ್ರೂಟ್ಸ್. ಕರೆಕ್ಟ್ ಕರೆಕ್ಟ್. ಆ ದೃಷ್ಟಿಯಿಂದ ನಾನು ನಿಮಗೆ ಇನಿಷಿಯೇಟಿವ್ ತೊಗೊಂಡಿದ್ದರೆ ಮೊದಲಿಂದ ನಾನು ಈ ಕೆಲ ವಿಷಯಗಳನ್ನು ನಿಮ್ಮ ಈ ಆರೋಗ್ಯ ಸಮಸ್ಯೆ ಪ್ರಾಬ್ಲಮ್ ಬಂದಾಗ 1-2 ಸೆಂಟೆನ್ಸನ್ನು ಇದ್ರ ವಿಷಯ ಹೇಳ್ತಾ ಇರ್ತೀನಿ. ಕರೆಕ್ಟ್. ಆದರೆ ಇದ್ರ ಬಗ್ಗೆ ಒಂದು ಕೂಲಂಕುಷವಾದ ಒಂದು ವಸ್ತುಸ್ಥಿತಿಯನ್ನು ಕರೆಕ್ಟಾಗಿ ಒಂದು ಪೇಷಂಟಿಗೆ ಹೇಳುವಂಥ ಪ್ರೋಗ್ರಾಮನ್ನು ಮಾಡಬೇಕಂತೇಳಿ ನನ್ನ ಮನಸ್ಸಲ್ಲಿ ಇತ್ತು. ಜಸ್ಟ್ ಐ ರಿಕ್ವೆಸ್ಟೆಡ್ ಯು, ಕ್ಯಾನ್ ವಿ ಹೆಲ್ಪ್ ಅಸ್ ಟು ರೀಚ್ ಔಟ್ ಟು ದ ಕಾಮನ್ ಪೀಪಲ್. ಕರೆಕ್ಟ್. ಇಲ್ಲಿ ಉಡುಪಿಯಲ್ಲಿ ಇದ್ಬಿಟ್ಟು ನಮಗೆ ಈ ಒಂದು ಚಾನೆಲ್ ಮುಖಾಂತರ ಮಾತ್ರ ಸಾಧ್ಯ ಆಗ್ತದೆ. ವಿ ಕ್ಯಾನ್ ಗೋ ಅಟ್ ದ ಹೈಯರ್ ಲೆವೆಲ್ ಆಲ್ಸೋ. ವಿ ಕ್ಯಾನ್ ರೈಟ್ ಸಮ್ ಆರ್ಟಿಕಲ್ಸ್. ಆರ್ಟಿಕಲ್ಸ್ ಬರೆದ್ರು ಅಂತ ಹೇಳಿದ್ರೆ ಒಂದು ದಿವಸ ಪೇಪರ್ ಓದ್ತಾರೆ, ಇದು ಎಲ್ಲರೂ ಹೇಳುವಂಥದ್ದೇ ಒಂಥರ ಪುರಾಣ ಅಂತ ಹೇಳ್ಕೊಂಡ್ಬಿಟ್ಟು ಇದು ಮಾಡ್ತಾರೆ. ಸೊ ವಿಷಯ ಅಂತ ಹೇಳಿದ್ರೆ ವೈದ್ಯಕೀಯ ಒಂದು ವೃತ್ತಿ ಅಂತ ಹೇಳೋದು ಒಂದು ಶ್ರೇಷ್ಠ ನೋಬೆಲ್ ಪ್ರೊಫೆಷನ್ ಅಂತ ಹೇಳಿಸ್ಕೊಳ್ತಾ ಇತ್ತು. ಕರೆಕ್ಟ್. ನಾನು ಕಳೆದ 25 ವರ್ಷದಿಂದ ನಾನು ಉಡುಪಿಯಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಕರೆಕ್ಟ್. ದ ರೆಸ್ಪೆಕ್ಟ್ ವಿ ಯೂಸ್ ಟು ಗೆಟ್, the adoration, admiration by the patients give us are really exemplary in the initial 10-15 years. Correct. ಇತ್ತೀಚಿನ ದಿನಗಳಲ್ಲಿ probably everybody is adding fuel to the fire. ಮಾಧ್ಯಮಗಳಾಗಲಿ ಯಾವ ರೀಸನ್ ಅಂತೇಳಿ ಹೇಳಿ ಕಷ್ಟ ಆಗುತ್ತೆ. ಯಾಕೆ ವೈದ್ಯಕೀಯ ಕಮ್ಯುನಿಟಿ ಮಾತ್ರ ಒಂದು ಯಾವುದೇ ಒಂದು ಉದ್ದೇಶಪೂರ್ವಕವಾಗಿ ಯಾವ ತಪ್ಪನ್ನು ಯಾವ ವೈದ್ಯನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವೈದ್ಯಕೀಯ ನಿರ್ಲಕ್ಷ್ಯ ಅಂತ ಹೇಳಿದ್ರೆ ಏನು, ಅದರ ಮೀನಿಂಗ್ ಏನು? A deliberate mistake done by a doctor to harm the patient's health, life or economy. A deliberate attempt. ಈಗ ನಿರ್ಲಕ್ಷ್ಯ ಅಂತ ಹೇಳಿದ್ರೆ ನೀವು ಬೇಕಂತೇಳಿ ಒಂದು ಮಾಡಿದಂತೇಳಿ ಮಾಡಿದ್ರೆ ಯಾವ ಒಬ್ಬ ಮನುಷ್ಯನು ಇನ್ನೊಬ್ಬರಿಗೆ ಬೇಕಂತ ಮಾಡಲಿಕ್ಕೆ ಒಂದು ಇಟ್ ಶುಡ್ ಬಿ ಕ್ರಿಮಿನಲ್.
ಸೈಕೋಪ್ಯಾತ್ ಅಂತ ಹೇಳ್ತೀವಿ ನಾವು. ಒಬ್ಬ ಕ್ರಿಮಿನಲ್ ಇದ್ದವನು ಬೇರೆಯವರಿಗೆ ಹಾರ್ ಮಾಡಿಕೊಂಡು ದೋಚುದೋ ಅಥವಾ ಕೊಲ್ಲುದೋ ಯಾವುದೋ ಒಂದು ಸ್ವಾರ್ಥಕ್ಕೆ ಕೊಲ್ಲುದೋ ಮಾಡ್ತಾನೆ. ಬಟ್ ವೈದ್ಯರನ್ನು ನೀವು ಆ ಕಟಕಟೆಯಲ್ಲಿ ನಿಲ್ಲಿಸಿ ಆ ಡಾಕ್ಟ್ರು ನಿರ್ಲಕ್ಷ್ಯ ಮಾಡಿ ಕೊಂದುಬಿಟ್ರು, ನಮ್ಮ ಒಂದು ಪೇಷಂಟನ್ನು ಸಾಯಲಿಕ್ಕೆ ಕಾರಣ ಆದರು ಅಂತೇಳಿ ಹೇಳಬೇಕಾದ್ರೆ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಾಬ್ಲಮ್ ಏನು ಅಂಥೇಳಿ ಒಂದು ಜನರಿಗೆ ತಿಳಿಸ್ಬೇಕಾದಂಥ ಕರ್ತವ್ಯ ನಮ್ಮದು. ಸೊ ಆದ್ದರಿಂದ ನಾನು ಈ ವಿಷಯವನ್ನು ಎತ್ಕೊಂಡಿದ್ದೇನೆ. ಖಾಸಗಿ ಪರ್ಟಿಕ್ಯುಲರ್ಲಿ ಖಾಸಗಿ ವೃತ್ತಿಯಲ್ಲಿ ಇನ್ಸ್ಟಿಟ್ಯೂಷನಲ್ ಇದ್ದವರಿಗೆ ದೇ ಹ್ಯಾವ್ ಗಾಟ್ ಎ ಪ್ರೊಟೆಕ್ಷನ್, ಇನ್ಸ್ಟಿಟ್ಯೂಷನಲ್ ಕವರೇಜ್. ಪಬ್ಲಿಕ್ ಹೆಲ್ತ್ ಸೆಕ್ಟರಲ್ಲಿ ಅವರಿಗೆ ಯಾರು ಜಾಸ್ತಿ ಒಂದು ಏನು ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಲೀಗಲ್ ಇಟ್ ಈಸ್ ನಾಟ್ ಪಾಸಿಬಲ್. ನೀವು ಗೌರ್ಮೆಂಟ್ ಹಾಸ್ಪಿಟಲ್ ವೈದ್ಯರಿಗೆ ನೀವು ಏನು ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಇಟ್ಸ್ ಎ ಲೀಗಲ್ ಪ್ರೊಟೆಕ್ಷನ್ ಇಸ್ ದೇರ್ ಫ್ರಮ್ ದ ಪಬ್ಲಿಕ್ ಹೆಲ್ತ್. ಬಟ್ ಖಾಸಗಿ ವೃತ್ತಿ ಉಡುಪಿಯಲ್ಲೆಲ್ಲ ಇಡೀ ದೇಶದಲ್ಲಿ ಖಾಸಗಿ ವೃತ್ತಿಯವರು ದೇ ಪ್ಲೇ ಮೆಜಾರಿಟಿ ಆಫ್ ದ ಪರ್ಸೆಂಟೇಜ್ ಆಫ್ ಮೆಡಿಕಲ್ ಪ್ರಾಕ್ಟೀಸಿಂಗ್ ಪ್ರೊಫೆಷನ್. ಅವರ ಪ್ರಾಬ್ಲಮ್ ಏನು, ಅವರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ, ಯಾವ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ, ನಿಮಗೆ ಹೊರಗೆ ಕಾಣೋದು ಸತ್ಯವ, ಅವರು ಐಷಾರಾಮಿ ಜೀವನ ನಡೆಸ್ತಾರೆ, ಅವರು ನಿರ್ಲಕ್ಷ್ಯದಿಂದ ತಿರುಗಾಡ್ತಾರೆ, ಅದ್ರ ಮಧ್ಯೆ ಅದು ಸತ್ಯವ ಅದು ಸುಳ್ಳ ಏನಂತ ಹೇಳ್ಬಿಟ್ಟು ಮಾಡಬೇಕಾದ್ರೆ ವಿ ಹ್ಯಾವ್ ಟು ಡೆಲಿಬ್ರೇಷನ್, ಡಿಸ್ಕಷನ್ ಆಗಬೇಕು. ನೀವು ಯಾವ ರೀತಿಯಲ್ಲಿ ಯಾವ ದೃಷ್ಟಿಯಲ್ಲಿ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಆ ಒಂದು ಆಪಾದನೆ ಅಥವಾ ಅಪವಾದ ಮಾಡ್ತೀರಿ ಅಂತೇಳಿ ಒಂದು ತಿಳಿಬೇಕು. ವಸ್ತುಸ್ಥಿತಿ ಏನಂತ ಹೇಳಿದರೆ ಮೆಡಿಕಲ್ ಪ್ರೊಫೆಷನ್ ಪರ್ಟಿಕ್ಯುಲರ್ಲಿ ವೈದ್ಯಕೀಯ ವೃತ್ತಿ ಅಂತ ಹೇಳಿದ್ರೆ ವಿ ಡೀಲ್ ವಿತ್ ಲೈವ್ಸ್. ಕರೆಕ್ಟ್. ದೇರ್ ಆರ್ ಸೋ ಮೆನಿ ಅದರ್ ಪ್ರೊಫೆಷನ್ಸ್ ದೇ ಆಲ್ಸೋ ಡೀಲ್ ವಿತ್ ಲೈವ್ಸ್. ಕರೆಕ್ಟ್. ಉದಾಹರಣೆಗೆ ಒಂದು ಪಬ್ಲಿಕ್ ಕಾಮಗಾರಿ ಮಾಡಿಕೊಂಡವನು, ಒಂದು ರಸ್ತೆ ಕಾಂಟ್ರಾಕ್ಟ್ ಮಾಡಿದವನೋ, ಬ್ರಿಡ್ಜ್ ಕಾಂಟ್ರಾಕ್ಟ್ ಮಾಡಿದವನೋ, ಒಂದು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡಿದವನೋ ಅಥವಾ ಯಾವುದೋ ಒಂದು ಪಾಲಿಸಿ ಮಾಡಿದವನೋ, ಅದರಲ್ಲಿ ಕೂಡ ಎಷ್ಟೋ ಸಾವು ನೋವುಗಳು ಸಂಭವಿಸ್ತವೆ. ಅದರಲ್ಲಿ ಎಷ್ಟೋ ಜನರಿಗೆ ಆರ್ಥಿಕವಾದ ನಷ್ಟ ಉಂಟಾಗುತ್ತೆ. ಅಲ್ಲಿ ಯಾವುದೇ ನಾವು ಇತ್ತೀಚಿನ ದಿನಗಳು ನೋಡಿದಾಗ ಯಾವುದೇ ಬೇರೆ ರೀತಿ ನಿರ್ಲಕ್ಷ್ಯ ಆದಾಗ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಸಮೂಹ ಜನರು ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಟ್ಯಾಕ್ ಮಾಡಿದ್ದು, ಅವರ ಬಗ್ಗೆ ನಿರ್ಲಕ್ಷ್ಯ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಮಾಧ್ಯಮದಲ್ಲಿ ಬಂದದ್ದು ಇನ್ಸಿಡೆನ್ಸಸ್ ನಾವು ಭಾಳ ವಿರಳವಾಗಿ ನೋಡ್ತೀವಿ ಇತ್ತೀಚಿನ ದಿನಗಳಲ್ಲಿ. ಬಿಕಾಸ್ ಆಫ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಕೆಲವೆಲ್ಲ ವಿಷಯಗಳು ಹೊರಗೆ ಬರ್ತಾ ಇದೆ ನಿರ್ಲಕ್ಷ್ಯದಿಂದ. ಇವತ್ತು ಇಲ್ಲಿ ಒಬ್ಬ ವೈದ್ಯ ರಾತ್ರಿ ಹಗಲು ನಿದ್ದೆ ಬಿಟ್ಟು ಅವರ ಪರ್ಸನಲ್ ಲೈಫ್ ಇಲ್ಲ, ಅವ್ರು ಯಾವುದೋ ಒಂದು ಇಲ್ಲದೆ ಒಂದು ರೋಗಿಯನ್ನು ಟ್ರೀಟ್ ಮಾಡುವಾಗ ಏನಾದರೂ ಒಂದು ವೈದ್ಯಕೀಯ ಆಕಸ್ಮಿಕ ಅಪಘಾತಗಳು ಅಥವಾ ನ್ಯಾಚುರಲ್ ಕೋರ್ಸ್ ಆಫ್ ದ ಡಿಸೀಸಲ್ಲಿ ಪೇಷಂಟ್ ಸತ್ತರೆ, ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಈಗ ಎಷ್ಟೋ ದಿನ ನೀವು ಈಗ ಪೇಪರಲ್ಲಿ ನೋಡ್ತಾ ಇರ್ಬೋದು, ಹೃದಯಾಘಾತ ಆಯಿತು, ಬಸ್ಸಿನಲ್ಲಿ ಸಾವು, ಎಲ್ಲೋ ಬಿದ್ದುಕೊಂಡು ಸಾವು ಅಥವಾ ಮನೆಯಲ್ಲಿ ಬಿದ್ದ ಕಡೆಯಲ್ಲಿ ಸಾವು, ಅದು ಯಾವುದೋ ರೀತಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಸಾಯಿತು. ಅದೇ ಪರ್ಟಿಕ್ಯುಲರ್ ಸಾವಿನ ಆ ವ್ಯಕ್ತಿ ವೈದ್ಯರ ಪರಿಸರದಲ್ಲಿದ್ದಾಗ ಸತ್ತರೆ ಇಮ್ಮಿಡಿಯೇಟ್ಲಿ ದ ರಿಯಾಕ್ಷನ್ ಇಸ್ ವೈದ್ಯರ ನಿರ್ಲಕ್ಷ್ಯದಿಂದ ಸಾವು. ಕರೆಕ್ಟ್. ಉದಾಹರಣೆಗೆ ಸಿಂಪಲ್ ನಾನು ಹೇಳ್ತೀನಿ, ವಿತ್ ಡ್ಯೂ ರೆಸ್ಪೆಕ್ಟ್ಸ್, ಬಾಳಂತಿತನ ಮಾಡುವ ಆಬ್ಸ್ಟೆಟ್ರಿಕ್ ಗೈನಕಾಲಜಿಸ್ಟ್ ಎಷ್ಟು ಸ್ಟ್ರೆಸ್ಸಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲೇ ನಮ್ಮ ಒಂದು 45 ವರ್ಷದಿಂದ ಬಾಳಂತಿನ ಸಾವಿನ ಪ್ರಮಾಣ ತುಂಬ ಜಾಸ್ತಿ ಇತ್ತು. ಬಿಕಾಸ್ ಆಫ್ ದ ಬ್ಲೀಡಿಂಗ್ ಅದು ಎಲ್ಲ ಕಾಂಪ್ಲಿಕೇಶನ್ಸ್ ಎಲ್ಲ ಆಗ್ಬಿಟ್ಟು ಎಷ್ಟು ಅಡ್ವಾನ್ಸ್ ಆದರೂ ಕೂಡ ದೇರ್ ಆರ್ ಸಮ್ ಅನ್ಅವಾಯ್ಡಬಲ್, ನಮ್ಮ ಕೈಯಲ್ಲಿ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ ಕ್ಷಣಿಕವಾಗಿ ಸಂಭವಿಸ್ತದೆ. ಅದಾದ ಕೂಡಲೇ ಅವರು ಡೆಲಿಬರೇಟಾಗಿ ಆ ವ್ಯಕ್ತಿಯ ಆ ಪರ್ಟಿಕ್ಯುಲರ್ ರೋಗಿಯ ಸಾವಿಗೆ ಕಾರಣರಾಗಿದ್ದಂಥ ಒಂದು ಅಕ್ಯೂಸ್ ಮಾಡುವಾಗ ಆ ಪ್ರಸೂತಿ ತಜ್ಞ ಅಥವಾ ಒಬ್ಬ ಸರ್ಜನ್ ಅಥವಾ ಯಾರೇ ಒಬ್ಬ ಸ್ಪೆಷಲಿಸ್ಟ್ ಅವನಿಗೆ ಹೇಗಾಗಬೇಕು. ಆ್ಯಂಡ್ ಇಮ್ಯಾಜಿನ್, ನೀವು ಖಾಸಗಿ ವೃತ್ತಿಯಲ್ಲಿ ನಾನು ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ, ಅವರು ಕಲಿತು ಸೆಟ್ಲ್ ಆಗುವಾಗ 35 ವರ್ಷ 40 ವರ್ಷ ಆಗ್ತದೆ. ಯಾವುದೇ ರೀತಿಯ ಆರ್ಥಿಕ, ಯಾವುದೇ ರೀತಿಯ ಸಾಮಾಜಿಕ ಭದ್ರತೆ ಇಲ್ಲ ಅವರಿಗೆ, ಯಾವುದೇ ರೀತಿಯ ರಿಟೈರ್ಮೆಂಟ್ ಬೆನಿಫಿಟ್ ಇಲ್ಲ, ಅವರಿಗೆ ಟೈಮ್ ಬೌಂಡ್ ಇಲ್ಲ. 16ರಿಂದ 20 ಗಂಟೆ ದುಡಿತಾರೆ, ರಾತ್ರಿ ಹಗಲು ದುಡಿತಾರೆ. ದೇ ಅರ್ನ್ ಫಾರ್ ವಿಚ್ ಸೇಕ್? ಬಿಕಾಸ್ ದೇ ಡೋಂಟ್ ಹ್ಯಾವ್ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಾಳೆ ಈಗ ನಾನು ಒಂದು ವೇಳೆ 10 ವರ್ಷದಿಂದ ನನಗೇನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ಟು ನನಗೆ ನನ್ನ ಒಂದು ಏನು ಹೇಳ್ತಾರೆ ಅದಕ್ಕೆ ಕೆಟ್ಟ ಹೆಸರು ಮಾಡುವಂಥದ್ದು ಅಥವಾ ನನ್ನ ಮೇಲೆ ಏನು ಡ್ಯಾಮೇಜ್ ಆಗುವಂಥದ್ದು ಮಾಡಿದರೆ, ನನ್ನ ವೃತ್ತಿಯನ್ನು ಕಂಪ್ಲೀಟ್ ಕುಂಠಿತಗೊಂಡರೆ ನನ್ನ ಫ್ಯಾಮಿಲಿ ಅಥವಾ ನನ್ನ ವೈಯಕ್ತಿಕ ಬದುಕು ನೀರಲ್ಲಿ ಬಿಟ್ಟ ಹಾಗೆ. ಯಾವ ರೀತಿಯಲ್ಲಿ ನಮಗೂ ಒಂದು ಪ್ರೊಟೆಕ್ಷನ್ ಇಲ್ಲ, ಗೌರ್ಮೆಂಟ್ ಪ್ರೊಟೆಕ್ಷನ್ ಇಲ್ಲ, ಅಥವಾ ದೇವ್ರ ಲೀಗಲ್ ಸೆಲ್ಸಲ್ಲಿ ನಮಗೇನೋ ಒಂದು ಇಲ್ಲ. ಖಾಸಗಿ ಪ್ರಾಕ್ಟೀಸ್ ಮಾಡಿಸಿ ಸಚ್ ಎ ಹೈಲಿ ರಿಸ್ಕಿ ಜಾಬ್ ಆ್ಯಂಡ್ ಹೈಲಿ ಅನ್ಪ್ರಡಿಕ್ಟೇಬಲ್ ಆ್ಯಂಡ್ ಒಂಥರ ಪ್ರೊಟೆಕ್ಷನ್ ಇಲ್ಲ, ನಮಗೆ ಯಾವುದೇ ರೀತಿಯ ಪ್ರೊಟೆಕ್ಷನ್ ಇಲ್ಲ. ಸೊ ಏನು ಮಾಡ್ತಾರೆ, ಅವರು ಜಾಸ್ತಿ ಕೆಲಸ ಮಾಡ್ತಾರೆ. ಅಲ್ಲ, ಈಗ ಸರ್ಕಾರದಲ್ಲಿ ಸಾಕಷ್ಟು ಜನ ಮುಂದೆ ಬನ್ನಿ ನಮಗೆ ಬೇಕಾದದನ್ನು ನಾವು ಕೊಡ್ತೇವೆ ಅಂತಲ್ಲ ಸರ್ಕಾರ ಈಗ ಹೇಳ್ತಾ ಇದೆಯಲ್ಲ. ಸರ್ಕಾರದಲ್ಲಿ ಮುಂದೆ ಬನ್ನಿ ಕೊಡ್ತಾ ಇರಬೇಕಾದ್ರೆ ಸರ್ಕಾರದಲ್ಲಿ ಅದಕ್ಕೆ ಸರಿಯಾಗಿ ಫೆಸಿಲಿಟೀಸ್ ಮತ್ತು ಅದಕ್ಕೆ ಸರಿಯಾಗಿ ಇದು ಕೊಟ್ಟರೆ ಮಾತ್ರ ಅದು ಇಟ್ ಇಸ್ ಗೋಯಿಂಗ್ ಟು ಬಿ ಯೂಸ್ಫುಲ್. ಈಗ ನಾನು ಕಾರ್ಡಿಯಾಲಜಿಸ್ಟ್ ಆಗಿಬಿಟ್ಟು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ECG ಮೆಷಿನ್ ಸರಿ ಕೆಲಸ ಮಾಡಿಲ್ಲ ಅಂತೇಳಿದ್ರೆ ನೀವು ಸರ್ಕಾರಿ ಕೆಲಸ ತಗೊಂಡು ಏನಂತ ನೀವು ನಿಮ್ಮ ಆತ್ಮದ್ರೋಹವನ್ನೇ ಮಾಡಿದಾಗ ಆಗ್ತದೆ. ಸರ್ಕಾರದಲ್ಲಿ ಅದಕ್ಕೆ ಸರಿಯಾಗಿ ಫೆಸಿಲಿಟಿ ಸಿಕ್ಕಿದರೆ, ಅದಕ್ಕೆ ಸರಿಯಾಗಿ ಸಂಭಾವನೆ ಸಿಕ್ಕಿದರೆ ಎಷ್ಟೋ ಜನ ಖಾಸಗಿ ವೈದ್ಯರು ಸರ್ಕಾರಿ ಸೇವೆ ಮಾಡಲಿಕ್ಕೆ ತಯಾರಿರ್ತಾರೆ.
ಉದಾಹರಣೆಗೆ ನಮ್ಮ ಟೈಮಲ್ಲಿ ನಾವು ಸರ್ಕಾರಿ ಒಂದು ಕೆಲಸಕ್ಕೋಸ್ಕರ ನಾವು ಒದ್ದಾಡ್ತಿದ್ವಿ, ಬಟ್ ಬಿಕಾಸ್ ಆಫ್ ದ ಕರಪ್ಷನ್ ಇನ್ವಾಲ್ಡ್ ಇನ್ ದ ಸರ್ಕಾರಿ ಇದರಲ್ಲಿ ಮತ್ತು ಅಲ್ಲಿರೋ ಫೆಸಿಲಿಟೀಸ್ ಯಾವುದೋ ಒಂದು PSCಯಲ್ಲಿ MD ಅಥವಾ MS ಮಾಡಿದ ಸರ್ಜನನ್ನು ಅವನಿಗೆ ಕ್ಲರಿಕಲ್ ಜಾಬ್ ಮಾಡುವಂಥ ಇದಕ್ಕೆ ಹಾಕಿಬಿಡ್ತಾರೆ. ನಾವು ಸರ್ಕಾರಕ್ಕೆ ದೂರದಲ್ಲ, ಇದು ಸರ್ಕಾರದ ಪ್ರಾಬ್ಲಮ್ ಅಲ್ಲ, ಇಟ್ಸ್ ಎ ಟೋಟಲ್ ಸಿಸ್ಟಮ್ ಪ್ರಾಬ್ಲಮ್. ಓಕೆ, ನಾವು ನಮ್ಮ ಪ್ರೈವೇಟ್ ಪ್ರಾಕ್ಟೀಸಲ್ಲಿ ನಮ್ಮಲ್ಲಿ ಎಷ್ಟು ಸಾಧ್ಯ ಆಗ್ತದೆ ಬಡವರನ್ನು ನಾವು ನೋಡ್ಕೊಂಡ್ಬಿಟ್ಟು ಅವರಿಗೆ ಬೇಕಾದ ಕನ್ಸೆಷನ್ ಕೊಟ್ಟು ಅಥವಾ ಇದ್ದವರ ಹತ್ರ ನಾವು ಸರಿಯಾದ ಸಂಭಾವನೆ ತಗೊಂಡು ನಮ್ಮ ಸೆಕ್ಯೂರಿಟಿಯನ್ನು ಮಾಡಿಕೊಂಡು ನಾವು ವೃತ್ತಿಪರತೆಯನ್ನು ಮಾಡ್ತಾ ಇರ್ತೀವಿ. ವಿ ಆರ್ ಡೂಯಿಂಗ್ ವೃತ್ತಿಪರತೆ. ನಾವು ಬಿಸ್ನೆಸ್ ಮಾಡೋದಲ್ಲ, ವಿ ಗಿವ್ ಸರ್ವಿಸ್. ಒಂದು ಪೇಷಂಟ್ ಅರ್ಜೆಂಟಾಗಿ ಒಂದು ಆಸ್ಪತ್ರೆಗೆ ಬಂದಾಗ ಸೀರಿಯಸ್ ಇದ್ದಾಗ ನೀವು ಅವರನ್ನು ಸಾವು ಬದುಕನ್ನು ಅವರು ವಿಷಯದಲ್ಲಿದ್ದಾಗ ನಾವು ಅವರನ್ನು ಬದುಕಿಸಿದರೆ ಇಟ್ ಈಸ್ ಎ ಸೇವಿಂಗ್ ಇಸ್ ಲೈಫ್. ದ್ಯಾಟ್ ಆಲ್ಸೋ ಹ್ಯಾಸ್ ಗಾಟ್ ಸಮ್, ಅದರಲ್ಲೊಂದು ಏನೋ ಅದಕ್ಕೊಂದು ಅಕೌಂಟಬಿಲಿಟಿ ಅಂತಿದೆ, ಅದಕ್ಕೊಂದು ಉತ್ತರದಾಯಿತ್ವ ಎಲ್ಲ ಇದೆ. ನಾವು ಮಾಡ್ತೀವಿ ಅದನ್ನು. ಒಳ್ಳೇದು ಮಾಡಿದ್ದು ಇಟ್ ಗೋಸ್ ಅನ್ನೋಟಿಸ್. ಅದು ಯಾವತ್ತು ಹಾಗೆ, ಅದು ನಿಮ್ಮ ಇದರಲ್ಲಿ ಅಂತಲ್ಲ, ಎಲ್ಲ ಪ್ರೊಫೆಷನಲ್ಲೂ ಹಾಗೆ. ಒಳ್ಳೇದು ಮಾಡಿದ್ದು ಇಟ್ ಗೋಸ್ ಅನ್ನೋಟಿಸ್. ಹೌದು, ಇಟ್ ಗೋಸ್. ಈಗ ಕೆಟ್ಟದ್ದು ಮಾಡಿದ್ದು ನಾನು ಡೆಲಿಬರೇಟ್ಲಿ ಮಾಡಿದ್ದಲ್ಲ. ಕರೆಕ್ಟ್. ಯಾವುದೇ ಒಂದು ಆ ಸಮಯ ಸಂದರ್ಭಕ್ಕೆ ಎಲ್ಲ ವೈದ್ಯರನ್ನು ಇಲ್ಲಿ ನಾನು ನಿಮಗೆ ಅವರು ಡೆಲಿಬರೇಟ್ ಮಾಡಿ, ಬಿಕಾಸ್ ನೆಗ್ಲಿಜೆನ್ಸ್ ಬೈ ಡೆಫಿನೇಷನ್ ಇಸ್ ಐದರ್ ಬೈ ಆ್ಯಕ್ಟ್ ಆಫ್ ಕಮಿಷನ್ ಆರ್ ಆ್ಯಕ್ಟ್ ಆಫ್ ಒಮಿಷನ್. ಆ್ಯಕ್ಟ್ ಆಫ್ ಕಮಿಷನ್ ಅಂದರೆ ನಾನು ಮಾಡಬಾರದನ್ನು ಮಾಡಿದರೆ, ಮಾಡಬಾರ್ದಿತ್ತು ಅದು ಮಾಡಿದರೆ, ಡೆಲಿಬರೇಟಾಗಿ ಮಾಡಿದರೆ ಇಟ್ ಬಿಕಮ್ಸ್ ಅನ್ ಆ್ಯಕ್ಟ್ ಆಫ್ ಕಮಿಷನ್. ಆ್ಯಕ್ಟ್ ಆಫ್ ಒಮಿಷನ್ ಅಂದರೆ ನಾನು ಮಾಡಬೇಕಿತ್ತು, ನಾನು ಮಾಡಲಿಲ್ಲ. ಓಕೆ, ನಾನು ಸಮಯಕ್ಕೆ ಸರಿಯಾಗಿ ಆ ರೋಗಿಗೆ ಒಂದು ಹೈಯರ್ ಸೆಂಟ್ರಿಗೆ ಕಳಿಸ್ಬೇಕಿತ್ತು, ನಾನು ಕಳಿಸ್ಲಿಲ್ಲ. ಅಥವಾ ನಾನು ಅವನಿಗೆ ಆ ಸಮಯಕ್ಕೆ ಸರಿಯಾಗಿ ಈ ಥರ ಸರ್ಜರಿಗೆ ಅಡ್ವೈಸ್ ಮಾಡಬೇಕಿತ್ತು, ಮಾಡಲಿಲ್ಲ. ನಾನು ನನ್ನ ಉದ್ದಟತನದಿಂದ, ಇಗ್ನೋರೆನ್ಸಿಂದ, ಆರೋಗೆನ್ಸಿಂದ ಆ ಪೇಷಂಟನ್ನು ನಾನು ಅವನಿಗೆ ಬೇಕಾದ ಟ್ರೀಟ್ಮೆಂಟ್ ಸಿಗದಿದ್ದಾಗ ಅವನ ಪೇಷಂಟ್ ಸತ್ತ. ದಟ್ ಬಿಕಮ್ಸ್ ಆ್ಯಕ್ಟ್ ಆಫ್ ಒಮಿಷನ್. ಕರೆಕ್ಟ್. ಅಂದರೆ ಯಾವ್ದು ಮಾಡಬೇಕಿತ್ತು ನೀವು ಮಾಡಲಿಲ್ಲ, ಅದನ್ನು. ಕರೆಕ್ಟ್. ಎರಡು ಕೂಡ ಕಾಲ್ಡ್ ನೆಗ್ಲಿಜೆನ್ಸ್. ಕರೆಕ್ಟ್. ಇದರಲ್ಲಿ ಆ್ಯಕ್ಟ್ ಆಫ್ ಒಮಿಷನ್, ಆ್ಯಕ್ಟ್ ಆಫ್ ಕಮಿಷನ್, ನಾವು ನಮ್ಮ ವೃತ್ತಿಪರತೆಯಲ್ಲಿ ಇದ್ದು ಮಾಡೋದೊಂದು ಮತ್ತು ನಿಮ್ಮ ಪರ್ಸೆಪ್ಷನ್ ಒಂದು. ಕರೆಕ್ಟ್. 4 ದಿನದಿಂದ ಎದೆ ನೋವಿದ್ದ ವ್ಯಕ್ತಿ ಮಧ್ಯರಾತ್ರಿ 11 ಗಂಟೆಗೆ ಬಂದು ಆಸ್ಪತ್ರೆಗೆ ಬಂದು ಕೂಡಲೇ ಒಂದು 10 ಮಿನಿಟಲ್ಲಿ ಡಾಕ್ಟರ್ ಬರಲಿಲ್ಲ ಅಂತ ಹೇಳಿದ ಕೂಡಲೇ ಓಕೆ ಡಾಕ್ಟರ್ ಬರಲಿಲ್ಲ, ಅದಕ್ಕೆ ಪೇಷಂಟ್ ಸತ್ತೋದ್ರು ಅಂತ ಹೇಳಿ. ಕರೆಕ್ಟ್. 4 ದಿನದಿಂದ ಆ ವ್ಯಕ್ತಿ ನೆಗ್ಲೆಕ್ಟ್ ಮಾಡಿದ್ದು ಅಥವಾ ಆ ಪ್ರಾಬ್ಲಮ್ ಇಟ್ಕೊಂಡು ಕೂತ್ಕೊಂಡದ್ದು, ದಿನದ ಹೊತ್ತಿನಲ್ಲಿ ಡಾಕ್ಟರ್ ಸಿಗೋ ಹೊತ್ತಿನಲ್ಲಿ ಡಾಕ್ಟರ್ನ ಭೇಟಿ ಆಗದೇ ಇರುವಂಥದ್ದು, ಅಥವಾ ಬಂದು ಕೂಡಲೇ ಆ ಡಾಕ್ಟರ್ ಒಂದು ಮನೆಯಿಂದ ಬರಬೇಕು, ಅವನು ಶೌಚಾಲಯದಲ್ಲೋ ಊಟ ಮಾಡ್ತಾ ಇದ್ದಾನೋ ಅಥವಾ ಏನೋ ವೈಯಕ್ತಿಕ ಕಾರಣದಿಂದ ಬರುವಾಗ ಒಂದು 15 ಮಿನಿಟ್ ಲೇಟ್ ಆದರೆ 10 ಮಿನಿಟಲ್ಲಿ ರೋಗಿ ಬರಲಿಲ್ಲ ಅಂತ ಹೇಳ್ಬಿಟ್ಟು, ಡಾಕ್ಟರ್ ಬರಲಿಲ್ಲ ಅಂತ ಹೇಳ್ಬಿಟ್ಟು ಆ ಆಸ್ಪತ್ರೆಯ ಮೇಲೆ, ಸಿಬ್ಬಂದಿಗಳ ಮೇಲೆ ಅಥವಾ ವೈದ್ಯರ ಮೇಲೆ ನಿರ್ಲಕ್ಷ್ಯದ ಆರೋಪ ಹಾಕಿಕೊಂಡು ಒಂದು ರೀತಿಯ ಒಂದು ಮಾಹೋಲ್ ಅಂತ ಹೇಳ್ತೀವಿ, ಒಂದು ಉದ್ವಿಗ್ನ ವಾತಾವರಣ ಸೃಷ್ಟಿಸಿ ಆ ವೃತ್ತಿನಿರತ ವೈದ್ಯ ಏನು ಮಾಡ್ಕೊಳ್ಬೇಕು ಅವನು? ಅವನಿಗೆ ಭಯ ಅಂತ ಹೇಳಿದರೆ ನನ್ನ ಹೆಸರು ಎಲ್ಲಾದ್ರೂ ನಾಳೆ ಹಾಳಾಗಿ ಪೇಪರಲ್ಲಿ ಬಂದರೆ, ನೀರಲ್ಲಿ ಬಂದರೆ ನನ್ನ ವೃತ್ತಿ ಫುಲ್ಲು ಡ್ಯಾಮೇಜ್ ಆಗಿ ಹೋಗುತ್ತೆ, ನನ್ನ ಪ್ರೊಫೆಷನ್ ಈಸ್ ಗೋಯಿಂಗ್ ಟು ಬಿ ಎಫೆಕ್ಟೆಡ್. ಅವನು ಏನು ಹೆದರ್ಕೊಂಡು ಬಿಡ್ತಾನೆ. ಹೆದರ್ಕೊಂಡು ಬಿಟ್ಟಾಗ ಈಗ ನಮ್ಮ ಸಮಾಜದಲ್ಲಿ ಏನಂತ ಹೇಳಿದರೆ, ಯಾರು ಹೆದರಿದರೆ ಅವನ ಮೇಲೆ ಜಾಸ್ತಿ ಹೆದರಿಸುವಂಥ ಪ್ರೋಗ್ರಾಮ್ ಇಟ್ಕೊಳ್ತಾರೆ, ಯಾರು ಪ್ರೊಟೆಕ್ಷನಿಗೆ ಬರುವಂಥದ್ದು ಏನು ಇರೋದಿಲ್ಲ. ಕರೆಕ್ಟ್. ಈಗ ಪ್ರೊಟೆಕ್ಷನ್ ಬರಬೇಕಂದ್ರೆ ನೀವೆಲ್ಲ ಒಂದೇ. ಈಗ ನಾವು ಅವರಿಗೆ ಕನ್ವಿನ್ಸ್ ಮಾಡಿದ್ವಿ, ನೋಡಪ್ಪ ಇದು ಹಾರ್ಟ್ ಅಟ್ಯಾಕ್ ಅಂದರೆ ಸಡನ್ ಡೆತ್ ಕ್ಯಾನ್ ಅಕ್ಕರ್ ವಿದಿನ್ 5 ಮಿನಿಟ್ಸ್, ಗೋಲ್ಡನ್ ಟೈಮ್ ಅಂತ ಹೇಳ್ತೇವೆ ನಾವು, 3 ಮಿನಿಟ್ಸಲ್ಲಿ ಆಗ್ಬೋದು. ಓಕೆ, ನೀನು ಆ ಟೈಮಲ್ಲಿ ಆಸ್ಪತ್ರೆಯಲ್ಲಿ ಇದೆಯಾ, ಸತ್ತೋದಿಯಾ? ಓಕೆ, ವಿ ಹ್ಯಾವ್ ರೆಸ್ಪೆಕ್ಟ್ ಫಾರ್ ದಟ್ ಲೈಫ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಕ್ಚುಲಿ. ವಿ ಕುಡ್ ಹ್ಯಾವ್ ಡನ್. ಎಷ್ಟೋ ಕಡೆ ನಾವು ಸೇವ್ ಮಾಡಿದ್ದಿದೆ. ನಾನು ಇತ್ತೀಚೆಗೆ ಕೆಲವು ಆಸ್ಪತ್ರೆಯಲ್ಲಿ ಇದ್ದಾಗ ನಾನು OPD ರೌಂಡ್ಸ್ ಮಾಡ್ತಾ ಇದ್ದಾಗಲೇ ಒಂದು ಸೀರಿಯಸ್ ಪೇಷಂಟ್ ಬಂದು ಆಲ್ಮೋಸ್ಟ್ ಸತ್ತ ಪೇಷಂಟನ್ನು ವಿ ಕುಡ್ ರಿವೈವ್ ಬಿಕಾಸ್ ಐ ವಾಸ್ ದೇರ್. ಆರ್ ವಿ ವುಡ್ ಹ್ಯಾವ್ ರೆಫರ್ ಟು ಇನ್ಸ್ಟಿಟ್ಯೂಷನ್ ವ್ಯಾರ್ ಟೆಲಿಫೋನ್ ಮಾಡಿಬಿಟ್ಟು ಕೂಡಲೇ ಟ್ರೀಟ್ಮೆಂಟ್ ಸಿಗುವಾಗ ಮಾಡುವಂಥ ಕೆಲಸ ಮಾಡ್ತೇವೆ ನಾವು. ಅದಕ್ಕೆ ರಿವಾರ್ಡ್ ಇಲ್ಲ. ಎಲ್ಲೋ ಒಂದು ಸಡನ್ನಾಗಿ ಒಂದು ಮೇ ಬಿ ವೆರಿ ಇಂಪಾರ್ಟೆಂಟ್ ಪರ್ಸನ್. ನಾನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ಠಾಣಾದಲ್ಲಿ ಒಂದು ಕೆಲವು ವರ್ಷಗಳ ಹಿಂದೆ ಆಲ್ಮೋಸ್ಟ್ ಡೆಡ್ ಪೇಷಂಟ್ ಎಂಟರ್ ಟು ದ ಹಾಸ್ಪಿಟಲ್. ಡಾಕ್ಟರ್ ಕುಡ್ ನಾಟ್ ರಿವೈವ್ ಹಿಮ್ ಡ್ಯೂರಿಂಗ್ ರಿಸಸ್ಟೇಷನ್ ಮಾಡಿಬಿಟ್ಟು. ಅದು ಆಸ್ಪತ್ರೆಯಲ್ಲಿ ಸತ್ತಕ್ಕೋಸ್ಕರ ಇಡೀ ಆಸ್ಪತ್ರೆಯನ್ನು ಪುಡಿ ಮಾಡಿ, ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟನ್ನು ಡ್ಯಾಮೇಜ್ ಮಾಡಿ, ಇನ್ಸ್ಟ್ರೂಮೆಂಟನ್ನು ಹಾಳು ಮಾಡಿ, ವೈದ್ಯರಿಗೆ ಹೊಡೆದು, ಆ ಆಸ್ಪತ್ರೆಯ ವೈದ್ಯರು, ಅಷ್ಟು ರೆಸ್ಪೆಕ್ಟ್ಫುಲ್ ವೈದ್ಯರು ಅದನ್ನು ಆಸ್ಪತ್ರೆಯನ್ನು ಕಂಪ್ಲೀಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ಸರ್ವಿಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಈ ಪ್ರೊಫೆಷನಲ್ ಪ್ರಾಕ್ಟೀಸ್ ಮಾಡೋದ್ರಂತ. ಈಗ ಇಮ್ಯಾಜಿನ್, ಅವರಲ್ಲಿ ಆರ್ಥಿಕತೆ ಒಳ್ಳೆದಿತ್ತು, ಅವ್ರು ಕುಡ್ ಸಸ್ಟೈನ್. ಈಗ ಆರ್ಥಿಕತೆ ಒಳ್ಳೆದು ಇಲ್ಲದಿರುವಂಥ ವೈದ್ಯರು ಏನು ಮಾಡಬೇಕು? ಈ ಥರ ಆದಾಗ ಜನರು ಅರ್ಥ ಮಾಡ್ಕೊಳ್ಬೇಕೇ ಇಲ್ವ? ನಿಮ್ಗೇನು ಪ್ರಾಬ್ಲಮ್ ಇದ್ದರೆ, ವೈದ್ಯರ ನಿರ್ಲಕ್ಷ್ಯ ಆದರೆ, ವೆದರ್ ಇಟ್ಸ್ ಅನ್ ಆ್ಯಕ್ಟ್ ಆಫ್ ಕಮಿಷನ್ ಆರ್ ಆ್ಯಕ್ಟ್ ಆಫ್ ಒಮಿಷನ್, ಯು ಹ್ಯಾವ್ ಟು ಎಸರ್ಟೈನ್ ಥ್ರೂ ಸಮ್, ಯಾರು ಗೊತ್ತಿದ್ದವ್ರ ಮುಖಾಂತರ, ಇಲ್ಲಿ ಡಾಕ್ಟ್ರ್ ಏನಾದರೂ ಮಾಡಿದರೆ ಇದಾಗ್ತಿತ್ತಾ, ಅಥವಾ ಡಾಕ್ಟ್ರ್ ಏನಾದರೂ ನೆಗ್ಲೆಕ್ಟ್ ಮಾಡಿದಾರಾ? ಅಗೈನ್ ದರ್ ನೆಗ್ಲಿಜೆನ್ಸಲ್ಲಿ ರಿಯಾಕ್ಷನ್ ಆಗುವಂಥದ್ದು ಅಂತೆಲ್ಲ ಅದರಲ್ಲಿ ಸೈಂಟಿಫಿಕ್ ಪರ್ಸೆಪ್ಟಿವ್ ಇದೆ. ನಾನು ಹೇಳ್ತೀನಿ, 100ರಲ್ಲಿ 50 ಹಾರ್ಟ್ ಅಟ್ಯಾಕ್ ಪೇಷಂಟ್ ಮಂದಿ ದೇ ಡೈ ವಿದಿನ್ 3 ಮಿನಿಟ್ಸ್. Correct. If there is a resuscitation measure is not available. Correct. Imagine which patient can
ಗೆಟ್ ದಟ್ ಸ್ಪೆಷಲ್ ಕೇರ್ ವಿದಿನ್ 3 minutes to 5 minutes. ಟೆಲ್ ಮಿ. ಕರೆಕ್ಟ್. ಅದಕ್ಕೆ ನೀವು ಡಾಕ್ಟ್ರು ಅಥವಾ ಆಸ್ಪತ್ರೆ ಅಥವಾ ಸಿಬ್ಬಂದಿಗಳ ಮೇಲೆ ಅಪವಾದ ಹಾಕ್ಲಿಕ್ಕೆ ಸರಿಯಾ? ನೀವು ಸ್ವಲ್ಪ ಆದರೂ ಒಂದು ವಿವೇಚನೆಯಿಂದ ಥಿಂಕ್ ಮಾಡಿದಾಗ ಇದು ಸರಿ ಆಗ್ತದೆ. ಅಥವಾ ಬಾಣಂತಿ ಆದಾಗ ದರ್ ಆರ್ ಸಮ್ ಕಂಡೀಷನ್, ಬ್ಲೀಡಿಂಗ್ ಟೆಂಡೆನ್ಸಿ ಜಾಸ್ತಿ ಆಗ್ತದೆ, DIC ಅಂತ ಹೇಳ್ತೇನೆ. ಟ್ಯಾಪ್ನಿಂದ ನೀರು ಹೋದ ಹಾಗೆ ರಕ್ತ ಹೋಗ್ತದೆ. 5 minute 10 minute ನೀವು ಫೆಸಿಲಿಟಿ ಇರುವಂಥ ಒಂದು ಜಾಗದಲ್ಲಿ ಇದ್ದಲ್ಲಿ ಅಷ್ಟು ಬ್ಲಡ್ ಕೂಡ ಜಾಗದಲ್ಲಿದ್ದಾಗ ಆ ಬಾಣಂತಿ ಹೆಂಗಸು ಸಾವನ್ನಪ್ಪುವ ಸಂಭವ ಇದೆ. ಇಟ್ ಈಸ್ ವೆರಿ ರೇರ್. ಐ ಆಮ್ ನಾಟ್ ಟೆಲಿಂಗ್, ದಿಸ್ ವೆರಿ ಕಾಮನ್. ಅದಕ್ಕೋಸ್ಕರ ಪ್ರತಿ ಡಾಕ್ಟ್ರು ಅದ್ರ ಬಗ್ಗೆ ಜಾಗೃತಿಯಲ್ಲಿ ಇದ್ಬಿಟ್ಟು ಬ್ಲಡ್ ಫೆಸಿಲಿಟೀಸ್ ಇರುವಂತಬಿಟ್ಟು ಅದ್ರ ಬಗ್ಗೆ ನೋಡಿಬಿಟ್ಟು ದೇ ವಿಲ್ ಬಿ ಅಟ್ ಅ ಟೆನ್ಷನ್. ಇಟ್ ಕ್ಯಾನ್ ಹ್ಯಾಪನ್ ಟು ಎನಿಬಡಿ ಎನಿ ಟೈಮ್ ಆಫ್ ದ ಡೆಲಿವರಿ, ಎನಿ VIP ಆರ್ ಎನಿ ಡಾಕ್ಟರ್ ಆಲ್ಸೋ. ಎಷ್ಟೋ ಜನ ಡಾಕ್ಟರ್ ಪೇಷಂಟ್ಗಳು ಕೂಡ ಈ ಥರ ಆದದುಂಟು. ನೀವು ಅವರು ನಮ್ಮ ಪರ್ಟಿಕ್ಯುಲರ್ ಇವರನ್ನು ಕೊಂದುಬಿಟ್ರು, ಅವರು ಹೇಳಿದರೆ ಬದುಕಿದ್ರು ನಾವು ಅಂತ, ನಮಗೆ ಡಿವೈನ್ ಪವರ್ ಇರ್ತದೆ ಈ ವ್ಯಕ್ತಿಗೆ ಇಷ್ಟು ಸಮಯದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದಂತ, ಅಥವಾ ಈ ವ್ಯಕ್ತಿಗೆ ಹೀಗೆ ಬ್ಲೀಡಿಂಗ್ ಆಗ್ತದೆ ಅಂತೇಳಿ ಯಾರಿಗಾದರೂ ಒಂದು ಡಿವೈನ್ ಪವರ್ ಇರ್ತದೆ ಪ್ರೆಡಿಕ್ಟ್ ಮಾಡಲಿಕ್ಕೆ? 99% ಆಗೋದಿಲ್ಲ. 1%ಗೆ ನಾವು ಆದಷ್ಟು ಜಾಗ್ರತೆ ಮಾಡ್ತೀವಿ. ಆದರೆ ಆದಮೇಲೆ ಲೈಕ್ ಎನಿ ಆಕ್ಸಿಡೆಂಟ್, ಏರ್ ಆಕ್ಸಿಡೆಂಟ್, ಟ್ರೈನ್ ಆಕ್ಸಿಡೆಂಟ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟನ್ನು ಹೋಗುವಾಗ ತಲೆ ಮೇಲೆ ತೆಂಗಿನಕಾಯಿ ಬಿದ್ದು ಸಾಯೋದು, ಅಥವಾ ಕೆಲವೆಲ್ಲ ವಿಯರ್ಡ್ ಟೈಪ್ ಆಫ್ ಆಕ್ಸಿಡೆಂಟ್ಸ್ ನೀವು ನೋಡ್ತೀರಿ. ಆದಾಗ ಜನರು ಏನು ಮಾಡ್ತಾರೆ, ನಮ್ಮ ಡೆಸ್ಟಿನಿ ಅಂತ ಹೇಳ್ತಾರೆ. ಇಲ್ಲಿ ಡಾಕ್ಟರ್ ಪ್ರೊಫೆಷನ್ ಇದ್ದವ್ರಿಗೆ ಮಾತ್ರ ನಮ್ಮ ಡೆಸ್ಟಿನಿ ಅಲ್ಲ ಇದು, ಇಟ್ ಈಸ್ ಡಾಕ್ಟರ್ಸ್ ಡೆಲಿಬರೇಟ್ ನೆಗ್ಲಿಜೆನ್ಸ್. ಅಲ್ಲ, ಈ ಸೈಕಾಲಜಿ ನೋಷನ್ ಯಾಕೆ, ಇದರಿಂದ ಹೊರಗೆ ಬರೋದು ಹೇಗೆ? ಯು ಮೇಡ್ ಸಮ್ ಬ್ಯೂಟಿಫುಲ್ ಪಾಯಿಂಟ್ಸ್, ತುಂಬ ಒಳ್ಳೆ ಪಾಯಿಂಟ್ಸ್ಗಳನ್ನು ಹೇಳಿದ್ರಿ. ಆದರೆ ನೀವು ಖಾಸಗಿ ವೈದ್ಯಕೀಯ ವೃತ್ತಿಯಲ್ಲಿ ಇರುವಂಥ ಒಂದಿಷ್ಟು ಸಮಸ್ಯೆಗಳನ್ನು ಹೇಳಿದ್ರಿ ಡಾಕ್ಟರ್. ಬಟ್ ನಾನು ಕೇಳಬೇಕು, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ನಿರ್ಲಕ್ಷ್ಯ ಆಗಿದ್ರ ಬಗ್ಗೆ ಎಷ್ಟೋ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ಇದ್ರ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು. ಬಟ್ ಐ ಥಿಂಕ್ ವಿ ವಿಲ್ ಟೇಕ್ ಅ ಸ್ಮಾಲ್ ಬ್ರೇಕ್. ವೀಕ್ಷಕರೇ, ಇಷ್ಟೊತ್ತು ನೀವು ಒಂದು ಸೆಷನ್ನಲ್ಲಿ ಕೇಳಿದ್ರಿ ಖಾಸಗಿ ವೈದ್ಯರಿಗೆ ಇರುವಂಥ ಸಮಸ್ಯೆಗಳು ಏನು, ಅದು ಎಷ್ಟರ ಮಟ್ಟಿಗೆ ರಿಸ್ಕಿ ಜಾಬ್. ನಮಗೆ ಬಿಫೋರ್ ದ ಬ್ರೇಕ್ ಒಬ್ರು ಫೋನ್ ಮಾಡಿದ್ದಾರೆ. ನಮಸ್ಕಾರ, ಮಾತಾಡಿ, ಹೇಳಿ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಡಾಕ್ಟರ್ಸ್ ಪ್ರಾಬ್ಲಮ್ ಆರ್ಎನ್ ಭಟ್ರ ಅವರಿಗೆ ನಮಸ್ಕಾರ. ನಮಸ್ಕಾರ, ಮಾತಾಡಿ. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ ಸರ್, ಆಯ್ತಾ? ನಿಮ್ಮ ಕಾರ್ಯಕ್ರಮ ನೋಡ್ತೀವಿ ಸರ್. ಅದು ಒಮ್ಮೆಗ ಹಾಸ್ಪಿಟಲ್ ಆಯ್ತಲ್ಲ ಸರ್ ಇಂಥ ಘಟನೆ, ಇದ್ರ ಬಗ್ಗೆ ಡಾಕ್ಟರ್ನವರ ಅಭಿಪ್ರಾಯ ಏನು ಸರ್? ಯಾವ ಆಸ್ಪತ್ರೆಯಲ್ಲಿ? ಒಮ್ಮೆಗ ಹಾಸ್ಪಿಟಲ್ ನಲ್ಲಿ ಅದು ಅಂತ ಆಪರೇಷನ್ ಎಲ್ಲ ಮಾಡಿ ನಿಮ್ಮ ಟಿವಿಯಲ್ಲೆಲ್ಲ ಬಂದಿತ್ತಲ್ಲ. ಅದು ರೀಸೆಂಟ್ಲಿ ಡೆಲಿವರಿ ಇದ್ರ ಬಗ್ಗೆ ನೋಡಿ. ನಾನು ಇಲ್ಲಿ ಐ ಆಮ್ ನಾಟ್ ದೇರ್ ಟು ಜಸ್ಟಿಫೈ ಪ್ರೊಫೆಷನಲ್. ಹೌದು, ಹೇಳ್ತೀನಿ ನಾನು. ನಮ್ಗೆ ಡಾಕ್ಟರ್ ಬಗ್ಗೆ ತುಂಬಾ ಅಭಿಮಾನ ಇದೆ, ಗೌರವ ಇದೆ, ಎಲ್ಲ ಇದೆ. ಅಲ್ಲಿ ಅವರು ಒಂದು ವ್ಯಾಪಾರೀಕರಣ ಮಾಡಿ ಇಡೀ ಡಾಕ್ಟರ್ ಇದಕ್ಕೊಂದು ಹೆಸರಿಗೆ ಒಂದು ಮತಿ ಒಳ್ಳೆದಾಗಿದೆ ಅಂತ ನನ್ನ ಅಭಿಪ್ರಾಯ. ಎಕ್ಸಾಕ್ಟ್ಲಿ. ನಾವು ಹಳ್ಳಿಯವ್ರಿಗೆ ಕರ್ಕೊಂಡು ಬಂದು ಆಪರೇಷನ್ ಮಾಡಿಸಿ ನಿಮ್ಮ ಫುಲ್ಲಿ ವ್ಯೂ ಪಾಯಿಂಟ್ ನಾನು ಎಂಡೋರ್ಸ್ ಮಾಡ್ತೇನೆ. ಇದಕ್ಕೆ ಏನಾಗ್ತಾ ಇದೆ ಅಂತ ಹೇಳಿದರೆ, ದೇರ್ ಆರ್ ಸಮ್ ಸೋ ಮೆನಿ ಸ್ಕೀಮ್ಸ್ ಅಥವಾ ಸೋ ಮೆನಿ ಪ್ರಾಜೆಕ್ಟ್ಸ್ ಇದೆಲ್ಲ ಮಾಡಿಕೊಂಡು ಒಂದು ರೀತಿಯ ವ್ಯಾಪಾರೀಕರಣ ಆಗ್ತಾ ಇದೆ. ಐ ಆಮ್ ನಾಟ್ ಡಿನೈಯಿಂಗ್ ದ್ಯಾಟ್ ವೈದ್ಯಕೀಯ ಕ್ಷೇತ್ರ ವ್ಯಾಪಾರೀಕರಣ ಆಗಲಿಲ್ಲ ಅಂತ ಹೇಳೋದಲ್ಲ. ನಾನು ನಿರ್ಲಕ್ಷ್ಯದ ವಿಷಯ ಮಾತಾಡ್ತೀನಿ. ಇದು ಒಂದು ರೀತಿ ನಿರ್ಲಕ್ಷ್ಯ. ವ್ಯಾಪಾರೀಕರಣ ಮಾಡುವಂಥದ್ದು ಕೂಡ ಒಂದು ರೀತಿ ನಿರ್ಲಕ್ಷ್ಯ. ವ್ಯಾಪಾರೀಕರಣ ಶುಡ್ ನಾಟ್ ಬಿ ಅಟ್ ದ ಕಾಸ್ಟ್ ಆಫ್ ಸಂಬಡೀಸ್ ಲೈಫ್. ಈಗ ಉದಾಹರಣೆಗೆ ಬ್ಯಾಂಕಿಂಗ್ ಸೆಕ್ಟರ್ ಅಥವಾ ಗೌರ್ಮೆಂಟ್ ಸೆಕ್ಟರ್ ಆ್ಯಸ್ ಕನ್ಸಿಡರ್ ದಿ ಹಾಸ್ಪಿಟಲ್ ಆ್ಯಸ್ ಎ ಇಂಡಸ್ಟ್ರಿ. ಏನು ಮಾಡ್ತಂದ್ರೆ ಇದು ವಿಷವರ್ತನೆ ಹೇಗಾಗ್ತದೆ ಅಂತ ಹೇಳ್ತೀನಿ ನಾನು ನಿಮಗೆ. ಒಂದು ಇಂಡಸ್ಟ್ರಿ ಅಂತೇಳಿ ಮಾಡಿದಾಗ ಒಂದು ಎಕ್ವಿಪ್ಮೆಂಟ್ ವಿಚ್ ಕಾಸ್ಟ್ ಇನ್ ಕ್ರೋರ್ಸ್, ಒಂದು ಹಾಸ್ಪಿಟಲ್ ಸೆಟ್ಟಿಂಗ್ ಇನ್ ಕ್ರೋರ್ಸ್, ಅವ್ರು ಏನು ಮಾಡ್ತಾರೆ, ಅವರದ್ದು ದೈನಂದಿನ ಒಂದು ಆ ಟರ್ನ್ ಓವರ್ ಆಗದಿದ್ದಾಗ ಈ ರೀತಿಯ ವಿವಿಧ ರೀತಿಯ ಸ್ಕೀಮ್ಗಳು ವಿರೋಧಿಗಳನ್ನು ಒಂದು ರೀತಿ ಅದ್ರ ಮೇಲೆ ಒಂದು ಅದರ ಸಹಾರ ಅಂತ ಹೇಳ್ತೀವಿ. ಐ ಕ್ಯಾನಾಟ್ ಯೂಸ್ ಪ್ರಾಪರ್ಲಿ, ಅದ್ರ ಮೇಲೆ ಡಿಪೆಂಡ್ ಆಗುವಂಥ ಒಂದು ಸಿಚುವೇಶನ್ ಬರ್ತದೆ. ಅದಕ್ಕೆ ರಿಯಲ್ ಇಂಡಿಕೇಷನ್ ಇಲ್ಲಿ ಇದೆಯಾ ಇಲ್ವಾ ಅಂತೇಳ್ಬಿಟ್ಟು ಆ ಪರ್ಟಿಕ್ಯುಲರ್ ಆ ಸ್ಕೀಮ್ ಮಾಡುವವರು ಅದ್ರ ಬಗ್ಗೆ ಒಂದು ಕಮಿಟಿ ಮಾಡಿಬಿಟ್ಟು ಇಂಥ ಕೇಸ್ ಮಾತ್ರ ಆಪ್ರೇಷನ್ ಮಾಡಬೇಕಂತೇಳಿ ಒಂದು ಗೌರ್ಮೆಂಟ್ ಅವರಾಗಲಿ ಅಥವಾ ಒಂದು ಆ ಸ್ಕೀಮ್ನವರು ಒಂದು ಗೈಡ್ಲೈನ್ಸ್ ಕೊಟ್ಟರೆ ಈ ಥರ ಪ್ರಾಬ್ಲಮ್ ಆಗೋದಿಲ್ಲ. ನಮ್ಮಲ್ಲಿ ಏನಂದ್ರೆ ಒಂಥರ ಸ್ವೇಚ್ಛಾಚಾರ. ಈಗ ನಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಕೂಡ ನಾನು ಲೈಕ್ ಎನಿ ಅದರ್ ರಿಲಿಜಿಯಸ್ ಸೆಕ್ಟರ್, ಅಕಾಡೆಮಿಕ್ ಸೆಕ್ಟರ್, ಗೌರ್ಮೆಂಟ್ ಸೆಕ್ಟರ್, ಲೀಗಲ್, ಎಲ್ಲಿ ಸಿಸ್ಟಮಲ್ಲಿ ತೆಗೆದ್ರೂ ಕೂಡ ದೇರ್ ಆರ್ ಬ್ಲ್ಯಾಕ್ ಶೀಪ್ಸ್ ಇನ್ ಅವರ್ ಪ್ರೊಫೆಷನ್ ಆಲ್ಸೋ. ಐ ಆಮ್ ನಾಟ್ ಡಿನೈಯಿಂಗ್ ದ್ಯಾಟ್. ಬಟ್ ನೀವು ಬ್ಲ್ಯಾಕ್ ಶೀಪನ್ನು ಮಾತ್ರ ಹಿಡೀರಿ. ನೀವು ಬ್ಲ್ಯಾಕ್ ಶೀಪನ್ನು ಹಿಡಿಲಿಕ್ಕೆ ಹೋಗ್ಬಿಟ್ಟು ಸಿನ್ಸಿಯರ್ ಆಗಿ ಮಾಡೋರನ್ನು ಕೂಡ ನೀವು ಮಾಡಲಿಕ್ಕೆ ಹೋಗಬೇಡಿ ಅಂತೇಳಿ ನನ್ನ ಒಂದು ಅನಿಸಿಕೆ. ಐ ಆಮ್ ನಾಟ್ ಸಪೋರ್ಟಿಂಗ್ ಬ್ಲ್ಯಾಕ್ ಶೀಪ್ಸ್ ಆಫ್ ಅವರ್ ಪ್ರೊಫೆಷನ್ ಆರ್ ಎನಿ ಅದರ್ ಪ್ರೊಫೆಷನ್. ಈಗ ರಾಜಕಾರಣಿಗಳಲ್ಲಿ ಕೂಡ ಒಂದು ಊರಲ್ಲಿ ಎಷ್ಟೋ ಜನ ಹೇಳ್ತಾರೆ, ಕೆಲವರು 90% ಜನರು ಭ್ರಷ್ಟರು ಅಂತ ಹೇಳ್ತಾರೆ. ಎಷ್ಟು ರಾಜಕಾರಣಿಗಳಿಂದ ನಮ್ಮ ದೇಶ ಉದ್ಧಾರ ಆಗಲಿಲ್ಲ. ಅದರ ಅರ್ಥ ನಾವು ಎಲ್ಲರನ್ನೂ ಒಂದು ಬ್ರಷ್ ಹಿಡ್ಕೊಂಡು ಪೇಂಟ್ ಮಾಡೋದ್ರಲ್ಲಿ ಸರಿ ಆಗೋದಿಲ್ಲ. ನೀವು ಮಾಡಿದ ಸ್ಪೆಸಿಫಿಕ್ ಇನ್ಸಿಡೆಂಟ್ಸ್ ಇನ್ ಸ್ಪೆಸಿಫಿಕ್ ರೀಸನ್ಸ್ ದಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಬೈ ದ ಗವರ್ಮೆಂಟ್ ಆ್ಯಂಡ್ ದ ನೆಸೆಸರಿ ರೆಡ್ರೆಸಲ್ ಫೋರಮ್ಸ್.
ನಾನು ಆ ವಿಷಯದಲ್ಲಿ ಬರ್ತಾ ಇದ್ದೇನೆ. ದರ್ ಇಸ್ ಸಮಥಿಂಗ್ ಕಾಲ್ಡ್ ರೆಡ್ರೆಸಲ್ ಫೋರಮ್, ಎಸ್ ಕನ್ಸ್ಯೂಮರ್ ಫೋರಮ್. ಸಾರಿ ಟು ಬ್ರೇಕ್ ಯು, ಒಂದು ಸಣ್ಣ ಬ್ರೇಕ್ ಇದೆ, ಅದರ ನಂತರ ನಾವು ಮಾತಾಡೋಣ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ, ಇದು ಒಂದು ಅವೇರ್ನೆಸ್ ಕಾರ್ಯಕ್ರಮ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬಾರ್ದು. ಇಲ್ಲಿ ಡಾಕ್ಟರ್ಸ್ ಎಲ್ಲರೂ ಒಳ್ಳೆಯವರು ಅಂತ ಹೇಳ್ತಾನೂ ಇಲ್ಲ, ಅವರಿಂದ ತಪ್ಪಾಗಲ್ಲ ಅಂತಲೂ ಹೇಳ್ತಾ ಇಲ್ಲ, ಬಟ್ ಕೆಲವು ಸೂಕ್ಷ್ಮ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಐ ಥಿಂಕ್ ದಿಸ್ ರೈಟ್ ವರ್ಡ್, ಸೂಕ್ಷ್ಮ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೇವೆ. ಒಂದು ಸಣ್ಣ ಬ್ರೇಕ್. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸ್ಬೋದು. ಇದು ಓಪನ್ ಫೋರಮ್. ನಮ್ಮ ದೂರವಾಣಿ ಕರೆ ಸಂಖ್ಯೆಗೆ ಕರೆ ಮಾಡ್ಬೋದು. ಒಂದು ಸಣ್ಣ ಬ್ರೇಕ್, ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.